ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ್ತೇನಿತ ಮಲ್ಲ ಸುದ್ದಿಲು ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ಪಿರದೆಪ್ಪೆರ ಒತ್ತಾಯ ಮಲ್ತದು ರಾಜ್ಯ ಬಂದ್ ಪ್ರತಿಭಟನೆ ಕರಾವಳಿ ಜಿಲ್ಲೆಯೆಡೆ ಪರಿಣಾಮ ಬೀರಂದಿನ ರಾಜ್ಯ ಬಂದ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ಟು ಕುಡ್ಲಡು ವಿಶ್ವ ವಿಕಲಚೇತನ ದಿನಾಚರಣೆ ವಿಕಲಚೇತನರಿಗೆ ಸಹಾಯ ಒದಗಾಯರ ಜಿಲ್ಲಾಡಳಿತ ಹೆಲ್ಪ್ ಲೈನ್ ಶುರು ಮಲ್ತದು ಎಂಜೆ ರೂಪ ಒಡಿಪು ಜಿಲ್ಲಾ ಗೃಹ ರಕ್ಷಕ ದಳದ ನಿಲೆಟ್ಟು ಒಡಿಪುಡು ಕೊರೋನಾ ಕೋವಿಡ್ ವೈರಸ್ ತಡೆಪೆರೆಗಾದ ಜನಜಾಗೃತಿ ಅಭಿಯಾನ ಬಂಟ್ವಾಳ ತಾಲೂಕು ಗೋಲ್ತಮಜರದ ಕೃಷ್ಣ ಕೋಡಿಡು ತೋಚಿದು ಬತ್ತಿನ ಅಪರೂಪದ ಮುರ್ಗ ಚಿಪ್ಪು ಹಂದಿ ಮುಳುಂಗ್ ಕಾಡು ಇಲಾಖೆ ಅಧಿಕಾರಿ ನಡೆದ ರಕ್ಷಣೆ ಕೂಡ ರಕ್ಷಿತಾರಣ್ಯ ವಾರ್ತೆದ ವಿವರ ಮೀನುಗಾರಿಕೆದ ಶ್ರೀರಕ್ಷಾ ಬೋಟು ನೀಡು ಮುರುಕುದು ಆಜಿ ಜನ ತೋಜಂದೆ ಆದು ಐವಿರಣ ಪುನ ತಿಕ್ಕಂಡಲ ಅನ್ವರ್ ಪನ್ಪುನರಿನ ಪುನ ತಿಕ್ಕದಿಜೆ ನಾಡು ಪತ್ತುನ ಕಾರ್ಯ ದುಂಬರಿದಂಡು ಓಡ ಮುರುಕುದು 5 ದಿನ ಕರಿದಂಡು ಕೊಡ್ಲಡು ಮೀನು ಪತ್ತೆರೆ ಪೋದು ಪಿರಬನ್ನಗ ಯಂತ್ರ ಓಡ ಮಗರ್ದು ಶನಿವಾರಗೂ 5 ದಿನ ಆತಂಡು ಆಂಡಲ ಅನ್ವರ್ ಪನ್ಪುನಾರಿನ ಪುನ ನನ್ನಲ ತಿಕ್ಕದಿಜಿ ಶನಿವಾರಲ ನಾಡುನ ಕಾರ್ಯ ಸಾಗದಿತ್ತಂಡು ಶ್ರೀರಕ್ಷಾ ಯಂತ್ರ ಬೋಟು ಮೀನು ದಿಂಜಾವೊಂದು ಬನ್ನಗ ಸೋಮವಾರ ರಾತ್ರಿ ಕಡಲಿಡು ಮುರ್ಕುಂಡು ಅವೆಟ್ಟು ಕೆಲಸಡಿತ್ತಿನ ಕ್ಲೆಡು ಆಜಿ ಜನ ತೋಚಂದೆ ಆದಿತ್ತಿರು ಮೀನುಗಾರಿಕೆಯನ್ನು ಉಂತಾದು ಅವೇತು ಯಂತ್ರ ಬೋಟುಲೆಡು ರಾತ್ರಿ ಪಗಲು ನಾಡಿದು 5 ಜನತ ಪುನ ತಿಕ್ಕದುಂಡು ಅಂಡ ಅನ್ವರ್ ಪನ್ಪುನಾರಿನ ಪುನ ತಿಕ್ಕದಿಜೆ ಅನ್ವರ್ನ ಪುನ ಕೈಕು ತಿಕ್ಕದು ಕನಪುನ ಪೊರ್ತುಡು ಮುರ್ಕುನ ಬಿರ್ಸೇರ್ನ ಕೈಜಾರ್ದು ಕೂಡ ಕಡಲು ಸೇರಿದಿತ್ತಂಡು ಐದು ಪೊಕ್ಕ ಏತು ನಾಡುಂಡಲ ಪುನ ತಿಕ್ಕದಿಜೆ ಶುಕ್ರವಾರಲ ರಡ್ಡು ಬೋಟುಲೆಡು ದಿನ ಇಡೀ ನಾಡ್ತಿರು ಒವ್ವಿ ಪ್ರಯೋಜನ ಆತಿಜೆ ಶನಿವಾರಲ ನಾಡುನ ಕಾರ್ಯಾಚರಣೆ ದುಂಬರಿದಂಡು ಪುಣ ಕಡಲ್ದ ಬರಿಕ್ ಬರ್ಪುನ ಸಾಧ್ಯತೆ ಹೆಚ್ಚ ಉಪ್ಪು ನಡೆದವರ ಕಡಲ ಬರಿಟ್ಟು ಗಸ್ತಿ ಹೆಚ್ಚ ಮಲ್ತಿದ್ದರು ಕೇಂದ್ರ ಸರ್ಕಾರದ ಮೂಜಿ ಕೃಷಿ ಕಾನೂನುಲಿನ ಎದುರು ನಡತೊಂದಿಪ್ಪುನ ಪ್ರತಿಭಟನೆಯನ್ನು ನನಲಾತ್ ಜೋರು ಮಲ್ಪರೆ ಡಿಸೆಂಬರ್ 7 ಭಾರತ ಬಂದ್ಗೆ ರೈತ ನಾಯಕರು ಲೆಪ್ಪು ಕೊಡ್ತಿರು ಶುಕ್ರವಾರ ನಡಪಾಯಿನ ಸಭೆಟ್ಟು ಕೃಷಿ ಕಾನೂನುಲಿನ ಪಿರದೆ ಪೋಡೊಂದು ಕೇಂದ್ರ ಸರ್ಕಾರಗೂ ರೈತ ಸಂಘಟನೆಲು ಒತ್ತಾಯ ಮಲ್ತಿದ ಕೇಂದ್ರ ಸರ್ಕಾರದ ಮೂಜಿ ಕೃಷಿ ಕಾನೂನುಲಿನ ಎದುರು ನಡತೊಂದಿಪ್ಪುನ ಪ್ರತಿಭಟನೆಯನ್ನು ನನಲಾತ್ ಜೋರು ಮಲ್ಪರೆ ಡಿಸೆಂಬರ್ 8 ಭಾರತ ಬಂದ್ಗೆ ರೈತ ನಾಯಕರು ಲೆಪ್ಪು ಕೊಡ್ತಿರು ಶುಕ್ರವಾರ ನಡಪಾಯಿನ ಸಭೆಟ್ಟು ಕೃಷಿ ಕಾನೂನುಲಿನ ಪಿರದೆಪ್ಪೊಡೊಂದು ರೈತ ಸಂಘಟನೆಲು ಕೇಂದ್ರಗೂ ಒತ್ತಾಯ ಮಲ್ತಿದ್ದು ಪ್ರತಿಭಟನೆ ನನೊಂಜಿ ಹಂತಗೂ ಕೊನಪುಡಾತಂಡು ಕೇಂದ್ರ ಸರ್ಕಾರದ ಕೃಷಿ ಕಾನೂನುಲಿನ ಪಿರದೆಪ್ಪೊಡು ಅಡೆ ಮುಟ್ಟ ಎಂಕ್ಲಿನ ಹೋರಾಟ ಉಂತುಜಿಂದು ಅಖಿಲ ಭಾರತ ಕಿಸಾನ್ ಸಭಾದ ಪ್ರಧಾನ ಕಾರ್ಯಂತಿರು ಹನ್ನಂ ಮೆಲ್ಲ ಪಂತಿರು ಏದುಂಬೆ ಸರ್ಕಾರ ಬುಕ್ಕ ರೈತ ಸಂಘಟನೆಯನ್ನು ನಡುಟು ಪಾತ್ರಿಕತೆ ಆತಂಡು ಅವು ಗೆಲ್ಮೆ ಪಡೆತಿಜಿ ರೈತರನ ಬೇಡಿಕೆಗಳಿಗೆ ಸರ್ಕಾರ ಒಪ್ಪಿಯರ ತಯಾರಿಜ್ಜಿ ರೈತರ್ಲ ಅಕ್ಲಿನ ನಿರ್ಧಾರ ಬುಡಿಯರ ತಯಾರಿಜ್ಜಿರು ಅಂಚದು ನನ್ನಲ ಸಭೆ ನಡಪೆರೆ ಉಂಡು ಸರ್ಕಾರದ ಪರವಾದ ರೈತರನ ಒಟ್ಟುಗು ಪಾತಿರ್ನ ಕೃಷಿ ಮಂತ್ರಿ ನರೇಂದ್ರ ಸಿಂಗ್ ತೋಮರ್ ಮಾತಿರ್ನಲ ಸಲಹೆ ದಿತ್ತೊಂದು ಸಮಸ್ಯೆ ಪರಿಹಾರ ಮಲ್ಪು ಅಂದು 40 ಜನ ರೈತ ನಾಯಕರಿಗೆ ಬಂತಿರು ಸರ್ಕಾರ ಕೃಷಿ ಕಾನೂನುಲಿನ ತಿದ್ದರೆ ಒಪ್ಪುಂಡ ಪನ್ಪುನ ಪ್ರಶ್ನೆಗೆ ಉತ್ತರ ಕೊರ್ನ ತೋಮರ್ ತಾನು ಭವಿಷ್ಯ ಪನ್ಪುನಾಯಿ ಅತ್ತು ಸಭೆ ಸೇರ್ನಿಡಿದ ಬುಕ್ಕ ಒಂದು ನಿರ್ಧಾರಗೂ ಬರ್ಪುನ ಸಾಧ್ಯತೆ ಉಂಡು ಬಂದಿರು ಒಡಿಪು ಜಿಲ್ಲೆದ ಐತಿಹಾಸಿಕ ಪವಿತ್ರ ಕ್ಷೇತ್ರ ಕೊಡಚಾದ್ರಿ ಇತ್ತೆ ಕೂಡ ಸುದ್ದಿಡುಂಡು ಕೊಲ್ಲೂರದ ಶಂಕರಾಚಾರ್ಯರನ ತಪಸ್ಸದ ಜಾಗೆ ಸೌಪರ್ಣಿಕ ಸುಧೆ ಪುಟ್ಟುನ ಜಾಗೆ ಮೂಕಾಂಬಿಕೆ ಮೂಲ ನಿಲೆ ಇಂದಿನ ಮಾತ ಕಾಡು ಇಲಾಖೆ ಗೇಟ್ ಪಾಡ್ದು ಮುಚ್ಚಿದಿಂಡು ಈ ಬಗೆಟ್ ಭಕ್ತರು ಏವ್ರುಡು ಊರ್ಲಿರು ಕೊಲ್ಲೂರದ ಶಂಕರಾಚಾರ್ಯರನ ತಪಸ್ಸದ ಜಾಗೆ ಸೌಪರ್ಣಿಕ ಸುದೆ ಉದ್ಭವಗೋ ಬೈತಿನ ಜಾಗೆ ಮೂಕಾಂಬಿಕಾ ಮೂಲ ನೆಲೆ ಚಿತ್ರಮೂಲ ಅಂಬಾವನಕೋ ಪೋಪನ ಸಾಧಿದ ಒಟ್ಟುಗೂ ಗಣಪತಿ ಸುರಂಗಗೋ ಪೋಪನ ಸಾಧಿನ್ಲ ಕಾಡು ಇಲಾಖೆ ಒರಡು ತೋರಣೆ ಮುಚ್ಚಿದಿಂಡು ಕಾಡು ಇಲಾಖೆದ ಈ ಕಾರ್ಯಗೂ ಭಕ್ತರು ವ್ರತೋಚಾದಿರು ಎಡೆಗ್ ಕರ್ನಾಟಕ ಕೇರಳ ತಮಿಳುನಾಡದ ಬೇತೆ ಬೇತೆ ಕಡೆಡಿದು ಭಕ್ತರು ಬರೊಂದಿತ್ತಿದ್ದು ಕಾಡು ಇಲಾಖೆ ನಡತೊನ್ನ ರೀತಿಗೂ ಬೇಚಾರು ಮಲ್ತೊಂದಿರು ಇಂಚ ಮಲ್ತನ್ನ ಸಾರಗಟ್ಲೆ ಭಕ್ತರು ಸಾಧು ಸಂತರಿಗೂ ಕಷ್ಟ ಅಂಚಾದ ಸಂಬಂಧಪಟ್ಟನ ಇಲಾಖೆ ಸರ್ಕಾರ ಭಕ್ತರಿಗೆ ದೇವರಿನ ತುಯ್ಯರೆ ಸರಿಯಾಯಿನ ವ್ಯವಸ್ಥೆ ಮಲ್ತುಕೊರಡು ಇಜ್ಜಿಂಡ ನನ್ನದ ದಿನೊಟ್ಟು ಪ್ರತಿಭಟನೆ ಮಲ್ಪುಡಾತಂಡು ಕೊಡಚಾದ್ರಿ ಚಲೋ ಬೊಕ್ಕ ಪಾದಯಾತ್ರೆ ಮಲ್ಪುವಂದು ಕೊಡಚಾದ್ರಿ ಪರಿಸರ ಸಂರಕ್ಷಣಾ ಟ್ರಸ್ಟ್ ಮರ್ಯಾದೆ ಗುರುಕಾರ್ಯರು ಈಶ ವಿಠಲದಾಸ ಸ್ವಾಮೀಜಿ ಬೊಕ್ಕ ಗುರುಕಾರ್ಯರು ಕೆಕೆ ಸಾಬು ಜಾಗ್ರತೆ ಬಂತಿರು.
ಮರಾಠ ಅಭಿವೃದ್ಧಿ ನಿಗಮ ವಾಪಸ್ ದೆಪ್ಪಂದೆ ಒಪ್ಪನ ಸರ್ಕಾರದ ಎದುರು ಕನ್ನಡ ಪರ ಸಂಘಟನೆಲು ಶನಿವಾರ ರಾಜ್ಯ ಬಂದ್ಗೆ ಲೆಪ್ಪು ಕೊರ್ದಿತ್ತ ಆಂಡ ಈ ಬಂದ್ ಕರಾವಳಿಡು ದಾಲ ಪರಿಣಾಮ ಬೀರ್ದಜಿ ಕುಡ್ಲ ಪುತ್ತೂರು ಒಡಿಪು ಇಂಚ ಮುಖ್ಯ ನಗರಲು ಏಪಲದಂಚನೆ ವ್ಯವಹಾರಗಳು ಇತ್ತಂಡೆ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ಮರಾಠ ಅಭಿವೃದ್ಧಿ ನಿಗಮ ಘೋಷಣೆ ಮಲ್ತನೆಡೆದಿಂಚ ರಾಜ್ಯಡು ಭಾರಿ ವಿರೋಧ ತೋಚಿದ್ದು ಬೈತಿಂಡು ಕನ್ನಡ ಪರ ಸಂಘಲು ಪ್ರತಿಭಟನೆ ಹೋರಾಟ ಮಲ್ತೊಂದುಲ್ಲ ಈ ಬಗೆಟ್ ಸರ್ಕಾರಗೂ ಬೆಚ್ಚ ಮುಟ್ಟಾವುಡೆಂದು ಶನಿವಾರ ರಾಜ್ಯ ಬಂದ್ಗೆ ಲೆಪ್ಪು ಕೊರ್ದಿತ್ತ ಮರಾಠ ಅಭಿವೃದ್ಧಿ ನಿಗಮ ಕಟ್ಟುನ ವಿರುದ್ಧ ಲೆಪ್ಪು ಕೊರ್ನ ರಾಜ್ಯ ಬಂದ್ಗೆ ಕರಾವಳಿ ಜಿಲ್ಲೆಲಿಡು ಉಮೇದು ಕೊರ್ನಂಚ ತೋಚಿತಿಜಿ ಬೇರ ಸಾರ ಕುಡ್ಲ ಒಡಿಪು ಪುತ್ತೂರು ಇಂಚ ಮುಖ್ಯ ನಗರಲಿಡು ಸ್ಥಿತಿಗತಿ ಏಪಲದಂಚನೆ ಇತ್ತಂಡು ಅಂಗಡಿಲು ಹೋಟೆಲ್ ಆಫೀಸ್ಲು ಏಪಲದಂಚ ಕಾರ್ಯಡಿತ್ತ ಕೆಎಸ್ಆರ್ಟಿಸಿ ಖಾಸಗಿ ಬಸ್ಸುల ಸಂಚಾರಡಿತ್ತ ಒಡಿಪುಡ್ಲ ಖಾಸಗಿ ಬೊಕ್ಕ ಸರ್ಕಾರಿ ಬಸ್ಸುಲಿನ ಸಂಚಾರ ಏಪಲದಂಚ ಇತ್ತಂಡು ಆಟೋ ರಿಕ್ಷಾ ಅಂಗಡಿ ಹೋಟೆಲ್ ಚಾಲಡಿತ್ತಂಡು ಕನ್ನಡ ಪರ ರಾಜ್ಯ ಸಂಘಟನೆಲು ಕರ್ನಾಟಕ ಬಂದ್ಗೆ ಲೆಪ್ಪು ಕೊರ್ದಿತ್ತಂಡಲ ಊರ್ದ ಒವ್ವೇ ಸಂಘಟನೆಲು ಬೆರಿಸಾಯ ಕೊರ್ತುಜ ಯಾವ ಸಂಘಟನೆಗಳು ಕರ್ನಾಟಕ ರಾಜ್ಯ ಬಂದ್ಗೆ ಕರೆ ನೀಡಿವೆ ಅದಕ್ಕೆ ವ್ಯಾಪಾರಸ್ಥರಾಗಿ ನಮ್ಮ ಯಾವುದೇ ಬೆಂಬಲವಿಲ್ಲ ಯಾಕೆಂತ ಹೇಳಿದರೆ ಈ ಒಂದು ಕೊರೋನಾದ ಕಷ್ಟದ ಪರಿಸ್ಥಿತಿಯಲ್ಲಿ ಜನರಿದ್ದಾರೆ ವ್ಯಾಪಾರ ಇದೀಗ ಬೆಳವಣಿಗೆಯನ್ನು ಕಂಡುಕೊಳ್ತಾ ಇದೆ ಹಾಗಾಗಿ ಈ ಒಂದು ಕಷ್ಟದ ಸಂದರ್ಭದಲ್ಲಿ ಜನರು ವ್ಯಾಪಾರವನ್ನು ಈಗ ಬೆಳೆಸ್ತಾ ಬರ್ತಾ ಇದ್ದಾರೆ ಹಾಗಾಗಿ ಮಂಗಳೂರಿನ ಜನತೆ ಈ ಸಾರಿಗೆ ವ್ಯವಸ್ಥೆ ಆಗಲಿ ಯಾವುದೇ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಲಿಲ್ಲ ಈ ಒಂದು ಬಂದ್ಗೆ ಯಾವುದೇ ಸಹಕಾರವನ್ನು ಮಂಗಳೂರಿನ ಜನತೆ ನೀಡಲಿಲ್ಲ ಈಗ ಜನರು ತುಂಬ ಕಷ್ಟದ ಕಾಲದಿಂದ ಎದ್ದು ಬರುವಂತಹ ಸಂದರ್ಭದಲ್ಲಿ ಈ ನಿಗಮದ ಸಣ್ಣ ಪುಟ್ಟ ನಿಗಮದ ವಿಚಾರದಲ್ಲಿ ಬಂದ್ಗೆ ಕರೆ ನೀಡಿರುವುದು ಅತ್ಯಂತ ಖೇದಕರ ಸಂಗತಿಯಾಗಿದೆ ಕಾರ್ದ ಬಿರೆಲಡೆ 5 ನಿಮಿಷ ನಾಟ್ಯ ಮಲ್ಪುರ ಕುಡ್ಲದ ಐಶ್ವರ್ಯ ಆರ್ ಪೂಜಾರಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಲ್ತದಲು ಈ ದುಂಬು 2 ನಿಮಿಷ ದಾಖಲೆ ಬೇತಕ್ರೆನ ಪುದರ್ಡೆ ಇತ್ತಂಡು 7 ವರ್ಷ 11 ತಿಂಗಳು ಪ್ರಯೋದ ಐಶ್ವರ್ಯ ಪಡೀಲ್ದ ನೂಜಿದಾದ ರಾಜೇಶ್ ಬೊಕ್ಕ ನಿರ್ಮಲಾ ಮುಕ್ಲಿನ ಮಗಳು ಆದುಲ್ಲಾಳು ದುಂಬಾಂಡ ಪ್ರಾಯುಡು ಮಲ್ಲಕುಲು ಬೇತೆ ದಾಖಲೆ ಮಲ್ತುದಿತ್ತಿರು ಅಂಡ ಇತ್ತೆ ಎಲ್ಯ ಪ್ರಾಯದ ಜೋಕುಲು ಬೇತೆ ಕ್ಷೇತ್ರಗಳು ಸಾಧನೆ ಮಲ್ತದ ದಾಖಲೆ ಮಲ್ತೊಂದುಲ್ಲಿರು ಅಂಚಿನ ದಾಖಲೆ ಮಲ್ತನಕ್ಲೆಗ್ ಒರ್ತಿ ಕುಡ್ಲದ ಐಶ್ವರ್ಯ ಆರ್ ಪೂಜಾರಿ 7 ವರ್ಷ 11 ತಿಂಗಳು ಪ್ರಾಯದ ಐಶ್ವರ್ಯ ಕಾರದ ಬಿರೆಲ್ಡೆ 5 ನಿಮಿಷ ನಲಿತದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಲ್ತದಳು ಅಕ್ಟೋಬರ್ 27ಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆ ದಾಖಲೆದ ಪ್ರಮಾಣದೋಲೆ ಕೊಡ್ತುಂಡು ಈ ದುಂಬು ಬೇತಕ್ಲು 2 ನಿಮಿಷ ದಾಖಲೆ ಮಲ್ತದಿತ್ತಿರು ಡಾಕ್ಟರ್ ಶ್ರೀ ವಿದ್ಯಾ ಮುರಳೀಧರ್ ಮೆರಣ ಶಿಷ್ಯದಿ ಐಶ್ವರ್ಯ ಆರ್ ಪೂಜಾರಿ ಭರತನಾಟ್ಯಲ ಕಲ್ತಂದುಲ್ಲಲು ಸಿನಿಮಾದ ಪದ್ಯ ಒಂಚಕ್ಕೆ ಕಾರದ ಬಿರೆಲ್ಡೆ ನಲಿತದು ಅವೇನು ವಿಡಿಯೋ ಮಲ್ತದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಗೆ ಕಡಪಡ್ದು ಕೊಡ್ತಿತ್ತಿರು ಪಡೇಲ್ ನೂಜಿರದ ರಾಜೇಶ್ ಬುಕ್ಕ ನಿರ್ಮಲಾ ಮುಕುಳಿನ ಮಗಳು ಐಶ್ವರ್ಯ ಮಲ್ತನ ಸಾಧನೆಗೆ ಬ್ರದರ್ಸ್ ಊರ್ವ ಸೀಸನ್ 3 ಕ್ರಿಕೆಟ್ ಪಂತಡು ತಮ್ಮನದ ಮರ್ಯಾದೆ ಮಲ್ತಿದ್ದಾರೆ ವಿಕಲಚೇತನರಿಗೂ ಒವ್ವೇ ಸಂದರ್ಭಡುಲ ಜಿಲ್ಲಾಡಳಿತ ಸಹಾಯ ಕೋರಿಯರೆ ತಯಾರುಂಡು ಐಕ್ ಬೋರ್ಡೈನ ಹೆಲ್ಪ್ ಲೈನ್ ಸುರು ಮಲ್ತದಂದು ಅಪರ ಜಿಲ್ಲಾಧಿಕಾರಿ ಎಂಜೆ ರೂಪ ಪಂತಿರು ಕುಡ್ಲಡು ವಿಶ್ವ ವಿಕಲಚೇತನರಿನ ದಿನಾಚರಣೆ ಉದಿಪನ ಮಲ್ತದು ಆರು ಪಾತಿರಿಯರು ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ ಸಭಾಂಗಣಡು ಶನಿವಾರ ವಿಶ್ವ ವಿಕಲಚೇತನರಿನ ದಿನಾಚರಣೆ ಅಟ್ಟನೆ ಆದಿತ್ತಂಡು ಅಪರ ಜಿಲ್ಲಾಧಿಕಾರಿ ಎಂಜೆ ರೂಪ ಕಾರ್ಯಕ್ರಮವನ್ನು ಉದಿಪನ ಮಲ್ತಿರು ಎಂಜೆ ರೂಪ ಪಾತಿರ್ತು ವಿಕಲಚೇತನರಿಗೂ ಒವ್ವೇ ಸಂದರ್ಭಡ್ಲ ಸಾಯ ಒದಗಾಯರೆ ಜಿಲ್ಲಾಡಳಿತ ತಯಾರುಂಡು ಐಕ್ ಬೋರ್ಡಾಯಿನ ಹೆಲ್ಪ್ ಲೈನ್ ಸುರು ಮಲ್ತದಂಡು ವಿಶೇಷ ಚೇತನರೇನು ಮದ್ಮೆ ಆಪನಕ್ಲಿಗೆ 50,000 ರೂಪಾಯಿ ಸಹಾಯ ಒದಗಾ ಉಂಡು ಪಂಡೇರು ಪ್ರತಿ ವರ್ಷಕ್ಕೂ ಈ ವರ್ಷ ನಾವು ಏನು ಮಾಡಬೇಕು ಅನ್ನುವಂತಹ ಒಂದು ಮಾರ್ಗಸೂಚಿಯನ್ನು ಯುನೈಟೆಡ್ ನೇಷನ್ಸ್ ಕೊಡುತ್ತೆ ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ಒಂದು ಥೀಮ್ ಇದೆ ಆ ಥೀಮ್ ಬಂದು ತುಂಬ ಚೆನ್ನಾಗಿದೆ ಈ ವರ್ಷದ ಥೀಮು ಬಿಲ್ಡಿಂಗ್ ಬ್ಯಾಕ್ ಬೆಟರ್ ಅಂದರೆ ಮತ್ತೆ ನಾವು
ಮತ್ತು ಮರುಕಟ್ಟುವುದು ಸಮಾಜವನ್ನು ಮತ್ತು ಮರುಕಟ್ಟುವಂತಹ ಒಂದು ಕೆಲಸ ಟುವರ್ಡ್ಸ್ ಅನ್ ಇನ್ಕ್ಲೂಸಿವ್ ಆಕ್ಸೆಸಿಬಲ್ ಆ್ಯಂಡ್ ಸಸ್ಟೈನಬಲ್ ಪೋಸ್ಟ್ ಕೋವಿಡ್-19 ವರ್ಲ್ಡ್ ಬೈ ಫಾರ್ ಆ್ಯಂಡ್ ವಿತ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. ಬಹಳ ಚೆನ್ನಾಗಿದೆ ಈ ಥೀಮು. ಏನು ಹೇಳ್ತಾರೆ ಯುನೈಟೆಡ್ ನೇಷನ್ಸ್ ಅಂದರೆ, ತಮಗೆಲ್ಲ ಗೊತ್ತಿದೆ ಕೋವಿಡ್-19 ಏನು ದಾಳಿ ಏನಿದೆ, ಬಹುಶಃ ಬೇರೆ ಇಡೀ ವಿಶ್ವದ ಮೇಲೆ ಬೇರೆ ಯಾವುದೇ ದಾಳಿ ಕೂಡ ಇಷ್ಟು ಮನುಷ್ಯನ ಆಂತರಿಕ ಜೀವನಕ್ಕೆ ಮತ್ತು ಸಾಮಾಜಿಕ ಜೀವನಕ್ಕೆ ತೊಂದರೆ ಉಂಟು ಮಾಡಿದಂತಹ ಈ ಮಟ್ಟದ ಒಂದು ಅಪಾಯವನ್ನು ಉಂಟು ಮಾಡಿದಂತಹ ಬೇರೆ ಯಾವುದೂ ಇರಲಿಲ್ಲ ಅಂತ ಭಾವಿಸ್ತೇನೆ. ವಿಶೇಷ ಸಾಧನೆ ಮಲ್ತನ ವಿಕಲಚೇತನರಿಗೆ ತಮ್ಮನ್ನದ ಮರ್ಯಾದೆ ಮಲ್ತಿರು ಇಲಾಖೆದ ಅಧಿಕಾರಿಗಳು ಬೇಲೆದಕ್ಕಲು ಪಾಲ್ಗೊಂಡಿರು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನಿಧಿ ಕೊರಿಯರೆ ಭಕ್ತಿರು ತಯಾರುಳ್ಳೇರು. ಮಕರ ಸಂಕ್ರಾಂತಿ ಹಿಡಿದು ಬೊಕ್ಕ ನಿಧಿ ಸಂಗ್ರಹ ಕಾರ್ಯ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಡಿದು ನಡಪುಣಂದು ಪೇಜಾವರ ಮಠಾಧೀಶರು ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿರು ಓಡಿಪುಡು ಪಂತಿರು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಿಧಿ ಒಟ್ಟು ಮಲ್ಪುನ ವಿಚಾರಡು ಪೇಜಾವರ ಮಠಾಧೀಶರು ಅಂಚನೆ ಟ್ರಸ್ಟ್ ದ ಸದಸ್ಯರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿರು ಒಡಿಪುಡು ಸುದ್ದಿಗಾರರಿಡ ಪಾತಿರ್ದು ಭಕ್ತರ ನಿಧಿ ಒದಗಾಯರೆ ಉಮೇದುಡುಳ್ಳಿರು. ಮಕರ ಸಂಕ್ರಾಂತಿ ಹಿಡಿದು ಬೊಕ್ಕ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ನಿಧಿ ಒಟ್ಟು ಮಲ್ಪುವರು. ಒಟ್ಟು 25 ದಿನ ನಿಧಿ ಸಂಗ್ರಹ ಅಭಿಯಾನ ನಡಪುಂಡು ದೇಶದ ಮೂಲೆ ಮೂಲೆಡು ಗ್ರಾಮೋಲೆಡು ಇಲ್ಲಡೆ ಪೋಪುಂಡು ಪ್ರತಿಯೊರಿ ಭಕ್ತರು ಅಕ್ಲಿನ ಅನುಕೂಲಗೂ ಸರಿಯಾದ ಸಾಯ ಮಲ್ಪೋಲಿ ಅತ್ತಂಡ ಟ್ರಸ್ಟ್ ದ ಅಕೌಂಟ್ಗಳ ಸೀದಾ ಪಣವು ಪಾಡೋಲಿ. ವಿಶ್ವ ಹಿಂದೂ ಪರಿಷತ್ ನಿಯಂತ್ರಣಡು ಒಂದು ನಡಪು ನಡೆದವರ ಕಾಸ್ ದುರುಪಯೋಗ ಆಯರ ಅವಕಾಶ ಇಜ್ಜಿಂದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂಡೇರು. ಈ ಮಂದಿರ ನಿರ್ಮಾಣಕ್ಕೋಸ್ಕರ ನಿಧಿ ಸಂಗ್ರಹಣದ ಕಾರ್ಯದಲ್ಲಿ ತೊಡಗಿದೆ. ಭಗವದ್ಭಕ್ತರೆಲ್ಲ ಆ ನಿಧಿ ಸಮರ್ಪಣೆಯ ಕಾರ್ಯಕ್ಕೆ ಉದ್ಯುಕ್ತರಾಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ನಾಡಿದ್ದು ಮಕರ ಸಂಕ್ರಾಂತಿಯ ಮರುದಿನ ಮೊದಲುಗೊಂಡು ಮಾಘ ಪೂರ್ಣಿಮೆಯ ತನಕ ಸುಮಾರು 45 ದಿವಸಗಳು. ಈ ದಿವಸಗಳಲ್ಲಿ ದೇಶದಲ್ಲಿರತಕ್ಕಂತಹ ಮೂಲೆ ಮೂಲೆಯ ಗ್ರಾಮದಲ್ಲಿರತಕ್ಕಂತಹ ಮನೆಗಳನ್ನು ತಲುಪುತ್ತಾರೆ, ಸಂಪರ್ಕಿಸ್ತಾರೆ. ಮಂದಿ ತಾವೆಷ್ಟು ಕೊಡಬೇಕು ಅಂತ ಕೇಳಿದಾಗ ಹೀಗೊಂದು ನಿರ್ಣಯ ಮಾಡಲಾಗಿದೆ. ಕನಿಷ್ಠ ಪಕ್ಷ ಪ್ರತಿಯೊಬ್ಬರು ಕೊಡಬೇಕು ಅಂತ ಮನಸ್ಸಿರೋರು ಕನಿಷ್ಠ ಪಕ್ಷ 10 ರೂಪಾಯಿ ಕೊಡಿ, ಕನಿಷ್ಠ ಪಕ್ಷ. ಅದಕ್ಕೋಸ್ಕರ 10 ರೂಪಾಯಿ ಕೂಪನ್ನು ಮಾಡಲಾಗಿದೆ. ಮನೆಗೊಂದರಂತೆ 100 ರೂಪಾಯಿ ನೀಡಿ, ಅದಕ್ಕಿಂತ ಜಾಸ್ತಿ ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ನೀಡಬಹುದು. ಈ 45 ದಿವಸಗಳಲ್ಲಿ ದೊಡ್ಡ ಅಭಿಯಾನದ ಮೂಲಕ ಧನವನ್ನು ಸಂಗ್ರಹ ಮಾಡಲಾಗುತ್ತೆ. ಆ ಕಾರ್ಯ ನಾಡಿದ್ದು ಪ್ರಾರಂಭ ಆಗ್ತಾ ಉಂಟು. ಆ ಬಳಿಕವೂ ಕೂಡ ಯಾರಿಗಾದರೂ ಕೊಡಬೇಕು ಅಂತ ಬಯಕೆ ಇರುವವರಿಗೆ ಆ ಟ್ರಸ್ಟಿನ ಅಕೌಂಟ್ ನಂಬರ್ ಏನಿದೆ ಅದನ್ನು ಕೊಡಲಾಗತ್ತೆ. ನೇರವಾಗಿ ಅಕೌಂಟ್ಗೇನೆ ಜಮಾ ಮಾಡಬಹುದು. ಈ ರೀತಿಯಾಗಿ ಧನ ಸಂಗ್ರಹಣದ ಕಾರ್ಯ ನಡೆಯುತ್ತೆ. ಅದಕ್ಕೆ ಬೇಕಾಗಿರತಕ್ಕಂತಹ ಇವತ್ತು ಕಾರ್ಯಾಲಯದ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅನೇಕ ಸಾಧು ಸಂತರು, ಮಠಾಧಿಪತಿಗಳು, ಧರ್ಮಾಧಿಕಾರಿಗಳು, ಸ್ವಾಮೀಜಿಗಳವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಭಗವದ್ಭಕ್ತರಿಗೆ ಪ್ರಚೋದನೆ ನೀಡ್ತಾ ಇದ್ದಾರೆ. ಈ ಕಾರ್ಯಕ್ಕೆ ಕಾರ್ಯಕರ್ತರಿಗೆ ನೆರವಾಗ್ತಾ ಇದ್ದಾರೆ. ಬರಿದೆ ಮಂದಿರದ ನಿರ್ಮಾಣ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿಯ ಪುನರುತ್ಥಾನವು ಜೊತೆಗೆ ಆಗಬೇಕು. ಒಡಿಪು ಜಿಲ್ಲಾ ಗೃಹ ರಕ್ಷಕ ದಳ ಒಡಿಪುಡು ಕೊರೋನಾ ಕೋವಿಡ್ ವೈರಸ್ ತಡೆಪುರ ಜನಜಾಗೃತಿ ಅಭಿಯಾನ ನಡಪಾಂಡು ಪರ್ಯಾಯ ಅದಮಾರು ಮಠಾಧೀಶರು ಈಶಪ್ರಿಯ ತೀರ್ಥ ಸ್ವಾಮೀಜಿಯರು ಅಭಿಯಾನಕ್ಕೂ ಚಾಲನೆ ಕೊರಿಯರು. ಒಡಿಪು ಜಿಲ್ಲಾ ಗೃಹ ರಕ್ಷಕ ದಳ ಒಡಿಪು ಘಟಕದ ನಿಲೆಟ್ಟು ಕೊರೋನಾ ಕೋವಿಡ್-19 ವೈರಸ್ ತಡೆಪುನ ಬಗೆಟ್ಟು ಜನಜಾಗೃತಿ ಅಭಿಯಾನ ಅಟ್ಟನೆ ಮಲ್ತದಿತ್ತಿರು. ಪರ್ಯಾಯ ಅದಮಾರು ಮಠಾಧೀಶರು ಈಶಪ್ರಿಯ ತೀರ್ಥ ಸ್ವಾಮೀಜಿ ಅಭಿಯಾನ ಉದಿಪನ ಮಲ್ತಿರು. ಒಡಿಪು ಶ್ರೀಕೃಷ್ಣ ಮಠದ ರಥ ಬೀದಿರು ಗೃಹ ರಕ್ಷಕ ದಳ ತಕ್ಲು ಅಭಿಯಾನಡು ಪಾಲ್ದೊಂಡಿರು. ಅಭಿಯಾನಡು ಜನಕುಲೆಗೂ ಧರ್ಮಗೂ ಮಾಸ್ಕ್ ಪಟ್ಟ್ಯಾರೆ. ಗೃಹ ರಕ್ಷಕ ದಳದ ಅಧಿಕಾರಿ ವರ್ಗದಕ್ಲು ಪಾಲ್ದೊಂಡಿರು.
ಇವತ್ತು ನಾವು ಉಡುಪಿ ಜಿಲ್ಲೆ ಹಾಗೂ ಮಣಿಪಾಲ ಘಟಕದ ಹಾಗೂ ಉಡುಪಿ ಘಟಕದ ಇವತ್ತು ನೇತೃತ್ವದಲ್ಲಿ ಇವತ್ತು ನಾವು ಉಡುಪಿಯಲ್ಲಿ ಇವತ್ತೊಂದು ಜಾಥಾವನ್ನು ಜನಜಾಗೃತ ಜಾಥಾವನ್ನು ಕೋವಿಡ್ ವಿಷಯ ಬಗ್ಗೆ ಇವತ್ತನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ನಾವು ಕೇಂದ್ರ ಕಚೇರಿಯ ಆದೇಶದ ಮೇರೆಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ 8 ಘಟಕಗಳಲ್ಲಿ ನಾವು ಈ ಒಂದು ಜಾಥಾವನ್ನು ಆಯೋಜಿಸಿ ಇವತ್ತು ಉಡುಪಿಗೆ ಬಂದಿದ್ದೇವೆ. ಇವತ್ತು ಈ ರಾಜ್ಯಾಂಗಣದಲ್ಲಿ ಎಲ್ಲ ಕೂಡ ಈ ಒಂದು ಜಾಥಾವನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ಈ ಗೃಹ ರಕ್ಷಕರು ಹಾಗೂ ಎಲ್ಲ ಘಟಕಾಧಿಕಾರಿಗಳು ಹಾಗೂ ನಮ್ಮ ಇಲಾಖೆಯ ಡೆಪ್ಟಿ ಕಮಾಂಡೆಂಟ್ ಅವರ ಎಲ್ಲ ನೇತೃತ್ವದಲ್ಲಿ ಸಹಾಯದೊಂದಿಗೆ ಇವತ್ತು ನಾವು ಬಹಳ ಅಚ್ಚುಕಟ್ಟಾಗಿ ಇವತ್ತು ನಿರ್ವಹಿಸಿದ್ದೇವೆ. ಬಂಟ್ವಾಳ ತಾಲೂಕು ಗೋಲ್ತಮಜಲ್ ಕೃಷ್ಣ ಕೋಡಿದ ಪುರುಷೋತ್ತಮ್ ಪನ್ಪುನಾರಿನ ಇಲ್ಲ ಕೈತಲ್ಲ ತೋಟುಡು ಅಪರೂಪದ ಚಿಪ್ಪು ಹಂದಿ ಮುಲ್ಲುಂಕು ಪನ್ಪುನ ಮುರ್ಗ ತಿಕ್ಕದಂಡ ಬಂಟ್ವಾಳ ಕಾಡು ಇಲಾಖೆದ ಅಧಿಕಾರಿಗಳು ಬೇಲೆದಕಲು ಅವೇನೆ ಪತ್ತದ ರಕ್ಷಣೆದ ಕಾಡುಗೆ ಬಿಡ್ತೇರು. ಬಂಟ್ವಾಳ ತಾಲೂಕು ಗೋಲ್ತಮಜಲ ಕೃಷ್ಣ ಕೋಡಿದ ಪುರುಷೋತ್ತಮ್ ಪನ್ಪುನಾರಿನ ಇಲ್ಲದ ಕೈತಲ್ದ ತೋಟುಡು ಅಪರೂಪದ ಮುರ್ಗ ಚಿಪ್ಪು ಹಂದಿಂದ ಪನ್ಪುನ ಮುಳಂಕ್ ತೋಚಿದಿಂಡು ಅವಗೆಟ್ಟು ಪುರುಷೋತ್ತಮ್ ಕಾಡು ಇಲಾಖೆದಕ್ಲಿಗೆ ತಿಳಿಪಾದಿರು. ಬಂಟ್ವಾಳ ಕಾಡು ಇಲಾಖೆದ ಅಧಿಕಾರಿ ಬೊಕ್ಕ ಬೇಲೆ ದಕ್ಲು ಜಾಗೆಗೆ ಬತ್ತದ ಮುಳುಂಕು ಪುರ್ಗೊನು ಪತ್ತದ ರಕ್ಷಣೆದ ಕಾಡಿಗೆ ಬುಡಿಯರು. ಕಾರ್ಯಾಚರಣೆ ವಲಯ ಕಾಡಾಧಿಕಾರಿ ರಾಜೇಶ್ ಬಳಿಗಾರ್ ಒತ್ತು ವಲಯ ಕಾಡಾಧಿಕಾರಿ ಪ್ರೀತಮ್ ಎಸ್ ಯಶೋಧರ್ ಕಾಡು ರಕ್ಷಕರು ಜಿತೇಶ್ ಬೊಕ್ಕ ರೇಖಾ ಪಾಲ್ಗೊಂಡಿರು. ಕನ್ನಡಿ ಕಟ್ಟೆ ಗಣೇಶ್ ಶೆಟ್ರಿಗ್ ಕದ್ರಿ ವಿಷ್ಣು ಪ್ರಶಸ್ತಿ ಸಂದದ ಕದ್ರಿ ಯಕ್ಷ ಬಳಗ 2020 ಸಾಲದ ಪ್ರಶಸ್ತಿಗೆ ಅರೆನು ಅಜತದ ಡಿಸೆಂಬರ್ 10 ಕದ್ರಿ ಕ್ಷೇತ್ರಡು ನಡಪುನ ಕಟೀಲು ಮೇಳದ ಆಟಡು ಪ್ರಶಸ್ತಿ ಕೊರ್ಪುಣದು ಯಕ್ಷ ಬಳಗ ಕದ್ರಿದ ಸಂಚಾಲಕಿ ರಾಯ್ನ ಕದ್ರಿ ನವನಿತ ಶೆಟ್ಟಿ ಬೊಕ್ಕ ಪ್ರದೀಪ್ ಆಳ್ವ ಕದ್ರಿ ತಿರುಪಾತಿರು. ಕಟೀಲು ಮೇಳದ ಪ್ರಧಾನ ವೇಷಧಾರ ಗಣೇಶ್ ಶೆಟ್ಟಿ ಕನ್ನಡಿ ಕಟ್ಟೆ ಮೇರೆಗೆ ಕದ್ರಿ ಯಕ್ಷ ಬಳಗ 2020 ಸಾಲದ ಕದ್ರಿ ವಿಷ್ಣು ಪ್ರಶಸ್ತಿನ ಕೊರ್ದು ಮರ್ಯಾದಿ ಮಲ್ಪರೆ ಉಂಡು ಅರೆನ ಪ್ರಶಸ್ತಿಗೆ ಅಜತದಂದು ಯಕ್ಷ ಬಳಗ ಕದ್ರಿದ ಸಂಚಾಲಕರು ಕದ್ರಿ ನವನತ ಶೆಟ್ಟಿ ಬೊಕ್ಕ ಪ್ರದೀಪ್ ಆಳ್ವ ಕದ್ರಿ ತೆರಿಪಾದಿರು. ಶ್ರೀದೇವಿ ಮಹಾತ್ಮ್ಯದ ರಕ್ತ ಬೀಜಾಸುರ ಇಂದ್ರಜಿತು ತಾಮಧ್ವಜ ಋತುಪರ್ಣ ಅರ್ಜುನ ಹಿರಣ್ಯಾಕ್ಷ ವೇಷುಲಿಡು ರೈಸದನಾರು ಗಣೇಶ್ ಶೆಟ್ಟಿ ಕನ್ನಡಿ ಕಟ್ಟೆ ಆದುಲ್ಲಿರು ಕರಿನಾ 14 ವರ್ಷಲೆಡ್ದಿಂಚ 6 ಕಟೀಲು ಮೇಳುಡುಲ್ಲಿರು ಧರ್ಮಸ್ಥಳ ಯಕ್ಷಗಾನ ಕೇಂದ್ರಡು ದಿವಾನ ಶಿವಶಂಕರ್ ಭಟ್ರನ ನಿರ್ದೇಶನಡು ನಾಟ್ಯಾಭ್ಯಾಸ ಮಲ್ತದು ಪೆರ್ಮುದೆ ಜಯಪ್ರಕಾಶ್ ವಾಸುದೇವ ರಂಗ ಭಟ್ರೇನ ಮಾರ್ಗದರ್ಶನಡು ತಾಳಮದ್ದೊಲಿದ ಅರ್ಥಧಾರಿ ಆಯರು. ಡಿಸೆಂಬರ್ 10 ಗುರುವಾರ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ನಡಪೆರೆ ಇಪ್ಪುನ ಕಟೀಲ್ ಮೇಳುದ ಸೇವೆ ಆಟದ ಪೊರ್ತುಡು ಪ್ರಶಸ್ತಿನ ಕೊರ್ದು ಮರ್ಯಾದಿ ಮಲ್ಪುವಿರು. ಅಕೇರಿಗೂ ಕೂಡ ಮಲ್ಲಸಿದ್ದಿಲು. ಮರಾಠ ಅಭಿವೃದ್ಧಿ ನಿಗಮ ತಾಪನೆ ಪಿರದೆಪ್ಪೆರ ಒತ್ತಾಯ ಮಲ್ತದು ರಾಜ್ಯ ಬಂದ್ ಪ್ರತಿಭಟನೆ ಕರಾವಳಿ ಜಿಲ್ಲೆಯಲ್ಲಿಡು ಪರಿಣಾಮ ಬೀರಂದಿನ ರಾಜ್ಯ ಬಂದ್. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟು ಕುಡ್ಲಡು ವಿಶ್ವ ವಿಕಲಚೇತನ ದಿನಾಚರಣೆ ವಿಕಲಚೇತನರಿಗೆ ಸಹಾಯ ಒದಗಾಯರ ಜಿಲ್ಲಾಡಳಿತ ಹೆಲ್ಪ್ ಲೈನ್ ಶುರು ಮಲ್ತದು ಎಂಜೆ ರೂಪ. ಒಡಿಪು ಜಿಲ್ಲಾ ಗೃಹ ರಕ್ಷಕ ದಳದ ನಿಲೆಟ್ಟು ಒಡಿಪುಡು ಕೊರೋನಾ ಕೋವಿಡ್ ವೈರಸ್ ತಡೆಪೆರೆಗಾದ ಜನಜಾಗೃತಿ ಅಭಿಯಾನ. ಬಂಟ್ವಾಳ ತಾಲೂಕು ಗೋಲ್ತಮಜರದ ಕೃಷ್ಣ ಕೋಡಿಡು ತೋಚಿದು ಬತ್ತಿನ ಅಪರೂಪದ ಮುರ್ಗ ಚಿಪ್ಪು ಹಂದಿ ಮುಳುಂಗ್ ಕಾಡು ಇಲಾಖೆ ಅಧಿಕಾರಿ ನಡೆದ ರಕ್ಷಣೆ ಕೂಡ ರಕ್ಷಿತಾರಣ್ಯ. ಎಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತ ಸುದ್ದಿಗಾದತ್ತು ಒಂದು ಪ್ಲೇ ನಮ್ಮ ಕುಡ್ಲ 24/7.